ಮುಸ್ಲಿಂ ದೊರೆ ಎಂಬ ಕಾರಣಕ್ಕೆ ಟಿಪ್ಪುವಿನ ಇತಿಹಾಸವನ್ನ ತಿರುಚಬೇಡಿ. ಟಿಪ್ಪು ಸುಲ್ತಾನ್ ಓರ್ವ ಪರ ಧರ್ಮ ಸಹಿಷ್ಣು ಎಂದು ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಮಜೀದ್ ಹೇಳಿಕೆ ನೀಡಿದ್ದಾರೆ. ಉಡುಪಿಯಲ್ಲಿ ಕೊಲ್ಲೂರು ಕ್ಷೇತ್ರದ ಸಲಾಂ ಮಂಗಳಾರತಿ ರದ್ದು ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು, ಸಲಾಂ ಮಂಗಳಾರತಿ ಟಿಪ್ಪು ಸುಲ್ತಾನ್ ಕುರಿತಾದ ಒಂದು ನಂಬಿಕೆ. ಇದನ್ನ ನಿಲ್ಲಿಸಬೇಕೆಂಬ ಬೇಡಿಕೆ ಕೋಮುವಾದಿಯ ನಡೆ. ಟಿಪ್ಪು ಸುಲ್ತಾನ್ ಓರ್ವ ಪರಧರ್ಮ ಸಹಿಷ್ಣು. ಪೇಶ್ವೆಗಳ ದಾಳಿಯಿಂದ ಶಾರದಾಂಬ ದೇವಸ್ಥಾನವನ್ನ ಟಿಪ್ಪು ರಕ್ಷಿಸಿದ್ದಾನೆ. ಮುಸ್ಲಿಂ ಎಂಬ ಕಾರಣಕ್ಕೆ ಇತಿಹಾಸ ತಿರುಚೋ ಕೆಲಸ ಮಾಡಬೇಡಿ ಎಂದರು. ಟಿಪ್ಪು ಮಹಾನ್ ದೂರದೃಷ್ಟಿಯಿದ್ದ ಆಡಳಿತಗಾರ. ರಾಜಕಾರಣಿ ಹೇಗಿರಬೇಕು ಅನ್ನುವುದಕ್ಕೆ ಟಿಪ್ಪು ಸುಲ್ತಾನ್ ನಿದರ್ಶನ. ಕರ್ನಾಟಕವನ್ನ ನೀರಾವರಿಯಲ್ಲಿ ಸಂಪತ್ಭರಿತಗೊಳಿಸಿದ ರಾಜ ಟಿಪ್ಪು. 35,000 ಕೆರೆ ಕಟ್ಟೆಗಳನ್ನು ಕಟ್ಟಿಸಿದ ರಾಜ ಟಿಪ್ಪು. ಶೂದ್ರ ಹೆಣ್ಣು ಮಕ್ಕಳ ಸ್ತನ ತೆರಿಗೆ ತೆರವು ಮಾಡಿದ ಕೀರ್ತಿಯು ಟಿಪ್ಪುವಿಗೆ ಸಲ್ಲುತ್ತಿದೆ. ಹೀಗಾಗಿ ಟಿಪ್ಪುವಿನ ಕೊಡುಗೆಗಳು ನಮ್ಮ ಶಾಲಾ ಮಕ್ಕಳಿಗೆ ತಿಳಿಯಬೇಕು. ಮುಸ್ಲಿಂ ರಾಜ ಎಂಬ ಕಾರಣಕ್ಕೆ ಬಿಜೆಪಿ ಪಠ್ಯದಿಂದ ತೆಗೆಯಲು ಹೊರಟಿದೆ. ಎಲ್ಲ ಪ್ರಜ್ಞಾವಂತರು, ಸಾಹಿತಿಗಳು, ಪ್ರಗತಿಪರರು ಇದನ್ನು ವಿರೋಧಿಸಬೇಕು ಎಂದರು. ಇನ್ನು ಟಿಪ್ಪು ಸುಲ್ತಾನ್ ರವರ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅನ್ನುವಂಥ ಒಂದು ಪಠ್ಯಪುಸ್ತಕದಲ್ಲಿ ಏನು ನಾವು ಬಹಳ ವರ್ಷಗಳಿಂದ ಓದ್ಕೊಂಡು ಬಂದಿದ್ದೇವೆ, ಅದನ್ನು ಕೂಡ ತೆಗಿಬೇಕು ಅನ್ನುವಂಥ ರಾಜ್ಯ ಸರ್ಕಾರದ ನಡೆ ಇದೊಂದು ಕೋಮುವಾದಿ ನಡೆ. ಇದನ್ನು ನಾನು ಖಂಡಿಸ್ತೇನೆ. ಒಬ್ಬ ಮುಸ್ಲಿಂ ದೊರೆ ಅನ್ನುವಂಥ ಕಾರಣಕ್ಕೆ ಇವತ್ತು ಈ ರೀತಿಯ ನಡೆಯನ್ನು ತೆಗೆದುಕೊಳ್ಳುವಂಥದ್ದು ರಾಜ್ಯ ಸರ್ಕಾರ ಇದು ಒಂದು ತಪ್ಪು ಸಂದೇಶವನ್ನು ಕೊಡ್ತದೆ. ಒಂದು ಮುಸ್ಲಿಂ ಅನ್ನುವಂಥ ಕಾರಣಕ್ಕೆ ಇತಿಹಾಸವನ್ನು ತಿರುಚುವುದು ಸರಿಯಲ್ಲ ಅಂಥೇಳಿ ನಾವು ಭಾವಿಸ್ತೇವೆ. ಟಿಪ್ಪು ಸುಲ್ತಾನ್ರಂಥ ಮಹಾನ್ ದೂರದೃಷ್ಟಿ ಇರುವಂತಹ ರಾಜರ ಪಾಠವನ್ನು, ಆ ರೀತಿಯ ಒಬ್ಬ ಆಡಳಿತಗಾರನ ದೂರದೃಷ್ಟಿ ಇರುವ ವಿಷನರಿ ಒಬ್ಬ ಲೀಡರ್ನ ಪಾಠವನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು. ಒಬ್ಬ ಆಡಳಿತ ನಡೆಸುವ ಒಬ್ಬ ರಾಜ ಹೇಗಿರಬೇಕು ಅಥವಾ ಒಬ್ಬ ರಾಜಕಾರಣಿ ಹೇಗಿರಬೇಕು ಅನ್ನೋಂಥ ಪಾಠ ಟಿಪ್ಪು ಸುಲ್ತಾನ್ ಕಳಿಸಿಕೊಟ್ರು. ಅಂದರೆ ಆಗಿನ ಕಾಲಘಟ್ಟದಲ್ಲಿ ಅವರ ಒಟ್ಟು ಕೃಷಿ ಭೂಮಿಯಲ್ಲಿ 35% ಭೂಮಿಯನ್ನು ನೀರಾವರಿಗೊಳಿಸಿದಂಥ ಆ ಕಾಲಘಟ್ಟದಲ್ಲಿ, ಅಂದರೆ ಕರ್ನಾಟಕ ರಾಜ್ಯದಲ್ಲಿ 35,000 ಕೆರೆ ಕಟ್ಟೆಗಳನ್ನು ಕಟ್ಟಿದಂತಹ ರಾಜ. ಇವತ್ತು ಈ ಕರ್ನಾಟಕ ಈಗಿನ ಸರ್ಕಾರಕ್ಕೆ ಆ 35,000 ಕೆರೆ ಕಟ್ಟೆಗಳು ಏನಿದೆ ಅದರ ಹೂಳು ತೆಗಿಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ಇದೆ. ಆಗಿನ ಕಾಲಘಟ್ಟದಲ್ಲಿ ತಳವರ್ಗದ ಹೆಣ್ಣು ಮಕ್ಕಳು, ಶೂದ್ರ ಹೆಣ್ಣು ಮಕ್ಕಳು ಕುಪ್ಪಸವನ್ನು ತೊಡಬಾರ್ದು, ಅಂದರೆ ಮೇಲಂಗಿಯನ್ನು ತೊಡಬಾರ್ದು ಅನ್ನೋಂತಹ ಒಂದು ಕ್ರೂರ ನಿಯಮ ಇತ್ತು. ಅವರಿಗೆ ಟ್ಯಾಕ್ಸ್ ಕೊಡಬೇಕಾಗಿತ್ತು, ಸ್ತನ ತೆರಿಗೆ ಅಂತ ಹೇಳ್ತಾರೆ. ಅಂಥ ಒಂದು ಪದ್ಧತಿಯನ್ನು ನಿಲ್ಲಿಸಿ ಆದೇಶ ಹೊರಡಿದಂಥ ರಾಜ್ಯ, ಮದ್ಯಪಾನವನ್ನು ನಿಷೇಧಿಸಿದಂಥ ರಾಜ್ಯ, ರೇಷ್ಮೆ ಬೆಳೆಯನ್ನು ತಂದು ಇಲ್ಲಿಗೆ ಪರಿಚಯಿಸಿ ಇವತ್ತಿಗೂ ಕೂಡ ಹಳೆ ಮೈಸೂರು ಭಾಗದ ರೈತರು ಇವತ್ತು ಅವರ ಬದುಕನ್ನು ಕಟ್ಟಿಕೊಂಡಿರುವುದು ರೇಷ್ಮೆಯನ್ನು ಪರಿಚಯಿಸಿದ, ಮಿಸೈಲ್ ಟೆಕ್ನಾಲಜಿಯನ್ನು ಪರಿಚಯಿಸಿದಂಥದ್ದು, ಕನ್ನಂಬಾಡಿ ಕಟ್ಟೆಗೆ ಅಸ್ತಭಾರವನ್ನು ಹಾಕಿರುವಂಥದ್ದು. ಈ ರೀತಿ ಅದೇ ರೀತಿ ದಲಿತರಿಗೆ, ಹಿಂದುಳಿದವರಿಗೆ ಭೂಮಿಯನ್ನು ಒದಗಿಸಿದಂತಹ ರಾಜ. ಈ ರೀತಿಯಾದಂತಹ ಟಿಪ್ಪು ಸುಲ್ತಾನರ ಕೊಡುಗೆಗಳನ್ನು ಹೇಳ್ಕೊಳ್ತಾ ಹೋದರೆ ಅದೇ ಒಂದು ದೊಡ್ಡ ಹಿಸ್ಟ್ರಿ ಆಗ್ತದೆ. ಟಿಪ್ಪು ಸುಲ್ತಾನ್ ಒಬ್ಬ ಮುಸ್ಲಿಂ ರಾಜ ಅನ್ನುವಂಥ ಕಾರಣಕ್ಕೆ ಬಿಜೆಪಿ ರಾಜ್ಯ ಸರ್ಕಾರ ಇದನ್ನು ತೆಗೆದುಕೊಳ್ಳದೆ. ಇದನ್ನು ನಾವು ಸೋಷಿಯಲ್ ಡೆಮೊಕ್ರಾಟ್ ಪಾರ್ಟಿ ಆಫ್ ಇಂಡಿಯಾ ಸಹ ಖಂಡಿಸ್ತೇವೆ ಮತ್ತು ಎಲ್ಲ ಪ್ರಜ್ಞಾವಂತರು ಇದನ್ನು ಖಂಡಿಸಬೇಕು. ವಿಶೇಷವಾಗಿ ಇದೇ ರಾಜ್ಯದ ಸಾಹಿತಿಗಳು, ಅದೇ ಪ್ರಗತಿಪರರು, ಪ್ರಜ್ಞಾವಂತರು ಇದನ್ನು ವಿರೋಧಿಸಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ.